ಸೊಲ್ಮೆಲು ನಮ್ಮಕುಳ್ಳದ ಮಾತ ವೀಕ್ಷಕ ಬಾಂಧವರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. 2047 ಪುರ್ತುಗು ಬುಳೆಚಿಲಾಯಿನ ಭಾರತ ನಮ್ಮ ಉದ್ದೇಶ ಆದಿತ್ತದು ಹೊಸ ಭಾರತ ಕಟ್ಟಿರ ಉಂಡೊಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪಂತೇರು. ಆರು ಡಿಲ್ಲಿದ ಕೆಂಪುಕೋಟೆಡು 77ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಡು ರಾಷ್ಟ್ರ ಬಾವುಟ ಏರಾದ ಸಂದೇಶ ಕೊರಿಯರು. ಭಾರತ ದೇಶ ಸ್ವತಂತ್ರ ದೇಶ ಅದು 77 ವರ್ಷ ಕರಿತದ್ದು 78 ಕಾರದಿದ್ದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಭಾರಿ ಗೌಜಿಡು ಆಚರಣೆ ಮಾಡ್ತದೆ. ರಾಷ್ಟ್ರದ ರಾಜಧಾನಿ ಡಿಲ್ಲಿಡ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ರಾಷ್ಟ್ರ ಬಾವುಟ ಏರದು ಸ್ವಾತಂತ್ರ್ಯ ಸಂದೇಶ ಕೊರಿಯರು. 2047 ಪುರ್ತುಗು ಭಾರತ ಬುಲಿಚಿಲ್ ಆಯ್ನ ಭಾರತ ಅದು ಮುರಿದು ಬರಿಯರುಂಡು ಸ್ವಾತಂತ್ರ್ಯ ಪುರಂಬಡತಗಳಿಗೆ ನಮಸ್ಕಾರ ಸಂದಾವನ ಪರ್ವದ ದಿನವೊಂದು ರಾಷ್ಟ್ರ ಕಟ್ಟಿರೆ ಪಾಕ ಜನ ಪ್ರಾಣ ಬಿಡುತ್ತೀರು. ದೇಶದ ಸ್ವಾತಂತ್ರ್ಯ ಸೇನಾನಿಲೆಗ್ ಹೃದಯದಿಂಜಿದಿ ನಮಸ್ಕಾರ ಅಂದು ಆರ್ಪಂಡೇರು. ಪ್ರಕೃತಿ ಮುನಿನವು ನಮ್ಮ ಪೋಡಿಗಿನ ಹೆಚ್ಚು ಮಲ್ತದುಂಡು ಕಷ್ಟ ನಷ್ಟ ಆಯ್ನ ಕುಟುಂಬಲಿಗೆ ಬೇಜಾರು ತೆರಿಪವೆ ಪಾಕ ಜನ ಆಸ್ತಿ ಕುಟುಂಬಲಿನ ಕಲೆವಂದಿರು ಈ ದೇಶ ಅಕ್ಕನ ಒಟ್ಟುಗುಂಡು ಎಂದು ಪಂಡೇರು. ಬೆಂಗಳೂರದ ಮಾಣಿಕ್ ಷಾ ಪೆರೇಡ್ ಮೈದಾನಡು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ರಾಷ್ಟ್ರ ಬಾವುಟ ಏರಾದು ಸ್ವಾತಂತ್ರ್ಯ ಸಂದೇಶ ಕೊರಿಯರು. ರಾಜ್ಯದ ಅಭಿವೃದ್ಧಿ ದಿಟ್ಟಿಡು ಮಲ್ಲಪಜ್ಜದಿತ್ತುಂಡು ಸ್ವಾತಂತ್ರ್ಯ ಭಾರತಡು ಮಾತೆರ್ಲ ಒಟ್ಟಾದ ದುಂಬು ಪೋಡು ಐಕ ಕೇಂದ್ರದ ಸಾಕಾರ ಮುಖ್ಯ ಅಂದು ಆರು ಪಂಡೇರು. न्याय के अंदर जो विलंब हो रहा है उसके प्रति चिंता जाहिर की और ये भी कहा कि हमारे देश में न्याय व्यवस्था में रिफॉर्म की बहुत बड़ी जरूरत है. कई लोगों ने लिखा कि कई ग्रीनफील्ड सिटीज बनाने की अब समय की मांग है. किसी ने बढ़ती हुई प्राकृतिक आपदाओं के बीच शासन प्रशासन में कैपेसिटी बिल्डिंग के लिए एक अभियान चलाने का सुझाव दिया. बहुत सारे लोगों ने ये सपना भी देखा है कि अंतरिक्ष में भारत का स्पेस स्टेशन जल्द से जल्द बनना चाहिए. किसी ने कहा भारत की जो पारंपरिक ट्रेडिशनल मेडिसिन है, हमारी औषधि है, दुनिया जब आज होलिस्टिक हेल्थ केयर की तरफ जा रही है तब हमें भारत की पारंपरिक औषधियां और वेलनेस हब के रूप में भारत को विकसित करना चाहिए. कोई कहते हैं कि अब देर नहीं होनी चाहिए, भारत जल्द से जल्द दुनिया की तीसरी सबसे बड़ी इकोनॉमी बनना चाहिए. ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ನಿರಟ್ಟು ಕುಡ್ಲದ ನೆಹರು ಮೈದಾನಡು ನಡತ್ನ ಸ್ವಾತಂತ್ರ್ಯ ದಿನಾಚರಣೆದಲ್ಲಿ ಜಿಲ್ಲಾ ಜವಾಬ್ದಾರಿಕದ ಮಂತ್ರಿ ದಿನೇಶ್ ಗುಂಡೂರಾವ್ ರಾಷ್ಟ್ರ ಬಾವುಟ ಏರಾಯರು. ಒಡಿಪು ಅಜ್ಜರಕಾಡು ಮಹಾತ್ಮ ಗಾಂಧಿ ಮೈದಾನಡು ಮಂತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾವುಟ ಏರಾಯರು. ಸ್ವಾತಂತ್ರ್ಯ ದಿನಾಚರಣೆ ಪಂಡ ಇಡೀ ದೇಶಗೂ ಭಾರಿ ಪೆರುಮಿದ ದಿನ ಬುಕ್ಕ ಕಾರ್ಯಕ್ರಮ ಆದಂಡು. ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ನೀರೇಟು ಕುಡ್ಲದ ನೆಹರು ಮೈದಾನಡು ಸ್ವಾತಂತ್ರ್ಯ ದಿನಾಚರಣೆ ನಡೆತಂಡು. ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕದ ಮಂತ್ರಿ ದಿನೇಶ್ ಗುಂಡೂರಾವ್ ರಾಷ್ಟ್ರ ಬಾವುಟ ಏರಾದ ಸ್ವಾತಂತ್ರ್ಯ ಸಂದೇಶ ಕೊರಿಯರು. ಜಿಲ್ಲಾಧಿಕಾರಿ ಮುಲೈ ಮುಹಿಲನ್ ಬುಕ್ಕ ಅಧಿಕಾರಿಗಳು ಜನಪ್ರತಿನಿಧಿಗಳು ಜನನಾಯಕರು ಪಾಲ್ಗೊಂಡಿರು. ಬೆಂಗಳೂರು ನಗರ ಮಹಿಳಾ ಪೊಲೀಸ್, ಕರ್ನಾಟಕ ರಾಜ್ಯ ಅಬಕಾರಿಯರ ತಂಡ ನಾಯಕಿ ಶ್ರೀಮತಿ ರೇಖಾ, ಮಹಿಳಾ ಪೊಲೀಸ್ ಉಪನಿರೀಕ್ಷಕರು ಗೌರವ ವಂದನೆಯನ್ನ ಸಲ್ಲಿಸಿದ್ದಾರೆ. ಕಮಾಂಡರ್ ಮನೋಹರ PSI ನಡೆಸಿದ್ದಾರೆ. ಸೈಂಟ್ ತೆರೆಸಾ ಗೌರವ ವಂದನೆಯನ್ನ ಸಲ್ಲಿಸುತ್ತಾ ತಮ್ಮ ತಂಡದೊಂದಿಗೆ ದೇಶಕ್ಕಾಗಿ ಹೋರಾಡಿದ ಎಲ್ಲ ಮಹಾನ್ ವ್ಯಕ್ತಿಗಳ ಆದರ್ಶ ನಮ್ಮ ಯುವ ಪೀಳಿಗೆಯಲ್ಲಿ ಮೇಳೈಸಬೇಕಿದೆ. ನಮ್ಮ ದೇಶ ಚೈತನ್ಯಯುತ ಅಭಿವೃದ್ಧಿಶೀಲ ರಾಷ್ಟ್ರವಾಗಬೇಕಾದರೆ ನಮ್ಮಲ್ಲಿ ಭಾರತೀಯತೆ, ದೇಶದ ಭವ್ಯತೆ, ದಿವ್ಯತೆ ಮತ್ತು ಪಾವಿತ್ರ್ಯತೆಗಳ ಅರಿವು, ದೇಶಪ್ರೇಮ, ದೇಶಭಕ್ತಿ ಉಕ್ಕಿ ಹರಿಯಬೇಕು. ರಾಷ್ಟ್ರದ ಹೆಮ್ಮೆ ಮತ್ತು ಗೌರವದ ಪ್ರತೀಕವಾಗಿರುವ ಭಾರತೀಯರ ಭರವಸೆ ಮತ್ತು ಆಶೋತ್ತರಗಳನ್ನು ಪ್ರತಿನಿಧಿಸುವ ಹಾಗೂ ನಮ್ಮ ಸ್ವಾತಂತ್ರ್ಯ ಮತ್ತು ಸಾರ್ವಭೌಮತೆಯ ಸಾಕಾರ ರೂಪವಾಗಿರುವ ನಮ್ಮ ರಾಷ್ಟ್ರಧ್ವಜಕ್ಕೆ ಗೌರವಿಸಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ. ಒಂದು ಪೀಳಿಗೆ ಸ್ವಾತಂತ್ರ್ಯಕ್ಕಾಗಿ ತನ್ನ ಜೀವನ ತ್ಯಾಗ ಮಾಡಿ ಇತಿಹಾಸ ಸೃಷ್ಟಿಸಿತು. ಈಗ ನಾವೆಲ್ಲ ಭಾರತವನ್ನು ವಿಶ್ವದ ಅತ್ಯುನ್ನತ ಸ್ಥಾನಕ್ಕೆ ಏರಿಸಲು ನಮ್ಮ ಜೀವನವನ್ನು ತೊಡಗಿಸಿಕೊಂಡು ಪುನಃ ಇತಿಹಾಸ ಸೃಷ್ಟಿಸೋಣ. ಒಡಿಪುದ ಅಜ್ಜರಕಾಡು ಮಹಾತ್ಮ ಗಾಂಧಿ ಮೈದಾನಡು ಒಡಿಪು ಜಿಲ್ಲಾಡಳಿತ ಅಠಣೆ ಮಲ್ತನ ಲೀಸಿಡು ಜಿಲ್ಲಾ ಜವಾಬ್ದಾರಿಕದ ಮಂತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ರಾಷ್ಟ್ರ ಬಾವುಟ ಏರಾದ ಸ್ವಾತಂತ್ರ್ಯ ಸಂದೇಶ ಕೊರಿಯರು. ಒಡಿಪು ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ವಿದ್ಯಾಕುಮಾರಿ, ಜನಪ್ರತಿನಿಧಿಗಳು, ರಾಜಕೀಯ ನಾಯಕರು, ಬೇತೆ ಬೇತೆ ಇಲಾಖೆಯಲ್ಲಿನ ಅಧಿಕಾರಿಗಳು ಪಾಲ್ಗೊಂಡಿರು. ನಾಗರಿಕ ಪುರುಷರ ಪೊಲೀಸ್ ತಂಡ ಆದರ್ಶ ದೇವಣ್ಣ ನಾಯಕ್, DAR ಉಡುಪಿ, RSI ತಂಡದ ನಾಯಕರಾಗಿ ಕ್ರಿಶ್ಚಿಯನ್ ಹೈಸ್ಕೂಲ್ ಉಡುಪಿ ಕಪ್ಪು ಬಣ್ಣದ ಸಮವಸ್ತ್ರದೊಂದಿಗೆ
ಕ್ರಿಶ್ಚಿಯನ್ ಹೈಸ್ಕೂಲ್ ಉಡುಪಿ. ಇದನ್ನು ರಾಜ್ಯದ 17,800 ಅಂಗನವಾಡಿಗಳಿಗೆ ವಿಸ್ತರಿಸಲಾಗುವುದು. ಜಾಗತಿಕ ಆರ್ಥಿಕ ಕುಸಿತದ ನಡುವೆಯೂ ವಿದೇಶಿ ಹೂಡಿಕೆ ಆಕರ್ಷಣೆ ಮಾಡುವಲ್ಲಿ ಇತರ ರಾಜ್ಯಗಳಿಗಿಂತ ಜಾಸ್ತಿ ಕರ್ನಾಟಕ ಇವತ್ತು ಮುಂದೆ ಇದೆ. ಉದ್ಯಮ ಬೆಳೆಸುವುದರ ಜೊತೆಗೆ ಉದ್ಯೋಗ ಸೃಷ್ಟಿ, ಶಿಕ್ಷಣ, ಆರೋಗ್ಯ, ಹಸಿವು ನಿವಾರಣೆ, ಕೃಷಿ ಮತ್ತು ನೀರಾವರಿಗೆ ಪ್ರೋತ್ಸಾಹ, ಮೂಲ ಸೌಕರ್ಯ, ಶಿಕ್ಷಣ ಅಭಿವೃದ್ಧಿ ಮತ್ತಿತರ ವಲಯಗಳ ಅಭಿವೃದ್ಧಿಗೂ ಸರ್ಕಾರ ಒತ್ತು ನೀಡುತ್ತಿದೆ. ಬೆದ್ರದ ಪುರಸಭೆಟ್ಟು ಶಾಸಕರು ಓಮನತ ಕೋಟ್ಯನ್ ರಾಷ್ಟ್ರ ಬಾವುಟ ಏರಾದು ಸ್ವಾತಂತ್ರ್ಯ ದಿನದ ಸಂದೇಶ ಕೊರಿಯರು. ಇವತ್ತು ನಾವು ಸಹ ಈ ಸಂಭ್ರಮದಲ್ಲಿ ಭಾಗವಹಿಸಿದ್ದೇವೆ. ನಮಗೆಲ್ಲರಿಗೂ ಈ ದೇಶದ ಮೇಲಿರುವಂಥ ಅಭಿಮಾನ, ದೇಶದ ಮೇಲಿರುವಂಥ ದೇಶದ ಸಂಸ್ಕೃತಿಯ ಮೇಲಿರುವಂಥ ಅಭಿಮಾನ ಇನ್ನಷ್ಟು ಹೆಚ್ಚು ನಮ್ಮ ಜೀವನದಲ್ಲಿ ಮತ್ತು ನಮ್ಮ ಮನಸ್ಸಿನಲ್ಲಿ, ನಮ್ಮ ಹೃದಯದಲ್ಲಿ ಅರಳಲಿ. ದೇಶ ಸುಭಿಕ್ಷೆಯಿಂದ ದೇಶದ ಜನತೆ ಮತ್ತು ದೇಶ ಇರಲಿ ಅಂತ ಹೇಳಿಕೊಂಡು 78ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಬೆದ್ರದ ಪೊಲೀಸ್ ಸ್ಟೇಷನ್ ನಡತ್ನ ಸ್ವಾತಂತ್ರ್ಯ ದಿನಾಚರಣೆ 2024 ಮುಖ್ಯಮಂತ್ರಿಲೇನ ಬಂಗಾರದ ಪದಕಕ್ಕೂ ಸಂದದ್ನ ಸ್ಟೇಷನ್ ಅಧಿಕಾರಿ ಸಂದೇಶ್ ಬಾವುಟ ಏರಾಯರು. ನ್ಯಾಷನಲ್ ಸಲ್ಯೂಟ್, ರೀಸೆಂಟ್ ಕಳೆದ ಬಾರಿ ಒಳ್ಳೆಯ ರೀತಿಯಲ್ಲಿ ನಾವು ಕರ್ತವ್ಯ ನಿರ್ವಹಿಸಿದ್ದೆ ನಮ್ಮ ಕಮಿಷನರೇಟಲ್ಲೇ. ಈ ಸತಿಯೂ ಸಹ ನಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ನಿಮ್ಮೆಲ್ಲರ ಸಹಕಾರದಿಂದ. ಇದೇ ರೀತಿ ನಾವು ಮುಂದೆಯೂ ಸಹ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗುವ ಅಂಥೇಳಿ ನಿಮ್ಮೆಲ್ಲರ ಸಹಕಾರವನ್ನು ಕೋರ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ನಿಮಗೆ ಶುಭಾಶಯವನ್ನು ಕೋರ್ತಾ. ಭಾರತಡು ಪಾಕ ಜಾತಿ ಮತ ಪಂಥ ಭೇದ ಉಪ್ಪು ಆಂಡ ಈ ನೆಲಟ್ಟು ಧರ್ಮ ಎಡ್ಡೆಪ್ಪುದ ಮಾತಿರ್ಲ ಒಂಜೇ ಪಂಪನ ತತ್ತುಳು ದುಂಬು ಪೋಂದುಲ್ಲ ಅಂದು ದುಂಬುದ ಮುಖ್ಯಮಂತ್ರಿ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಪಂತೇರು. ಬೆದ್ರದ ಆಳ್ವ ಸ್ವಾತಂತ್ರ್ಯೋತ್ಸವಡು ಬಾವುಟ ಏರಾದು ಆರು ಸಂದೇಶ ಕೊರಿಯರು. ಬೆದ್ರದ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ನೆಲೆಟ್ಟು 78ನೇ ಸ್ವಾತಂತ್ರ್ಯ ದಿನಾಚರಣೆ ವಿದ್ಯಾಗಿರಿತ KV ಸುಬ್ಬಣ್ಣ ಬಯಲುರಂಗ ಮಂದಿರೋಡು நடத்துண்டு. ಪುದರ್ಪೊಯ್ ಕಲಾವಿದರಿಡ್ದು ರಾಷ್ಟ್ರ ಪ್ರೇಮ ಸಾರುಣ ಬ್ಯಾಂಡ್ ವಾದ್ಯ ಸೊರದುನಿಪು ಲೇಸ್ದ ದುಂಬತ್ತ ಮೂಡ್ದು ಬತ್ತಂಡು ಭಾರಿ ಶಿಸ್ತುಡು ಮರ್ಯಾದೆ ರಕ್ಷಸಂದಾದು ಬಿನ್ನಿರು ನಿಂತ್ಕೊಂಡಿರು. ರಾಜ್ಯದ ದುಂಬುದ ಮುಖ್ಯಮಂತ್ರಿ ಅಂಚನೆ ಕೇಂದ್ರದ ದುಂಬುದ ಮಂತ್ರಿ ಸಾಹಿತಿ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಮಲ್ಲ ಬಿನ್ನಿರಾದಿತ್ತದು ರಾಷ್ಟ್ರ ಬಾವುಟ ಏರಾದ ಸಂದೇಶ ಕೊರಿಯರು. ಅಂತಾರಾಷ್ಟ್ರ ಮಟ್ಟೋಡು ಉಂತುದುನ ದೇಶ ಭಾರತ ನಮ್ಮವು. ಪಾಕ ಜಾತಿ ಮತ ಪಂಥ ಭೇದ ಉಪ್ಪು ಆಂಡ ಈ ದೇಶದ ನೆಲಟು ಧರ್ಮ ಎಡ್ಡೆಪ್ಪು ಕಾತೊಂದು ಮಾತೆರ್ಲ ಒಂಜೇ ಪಂಪನ ಸಮನ್ವಯತೆಡು ದುಂಬು ಪೋಂದುಲ್ಲ ಭಾವೈಕ್ಯತೆದ ದೇಶೋಡು ನಮವುಲ್ಲ ಅಂದ ಪಂಡಿರು. ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಗುರ್ಕಾರ್ಯರು ಡಾಕ್ಟರ್ ಎಂ ಮೋಹನ್ ಆಳ್ವ ಗುರ್ಕಾರ್ಮಿಡು ನಡತ್ನ ಲೇಸಿಡು ದುಂಬುದ ಮಂತ್ರಿ ಅಭಯ ಚಂದ್ರ ಜೈನ್, ದುಂಬುದ ಮಂತ್ರಿ ಬೊಕ್ಕ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ರಾಜ್ಯ ಕಮಿಷನರ್ PGR ಸಿಂಧ್ಯಾ ಬಿನ್ನರಾದಿತ್ತೇರು. ಆಡಳಿತ ಮಂಡಳಿದಕ್ಲು ಬರವು ಕಲ್ಪೋನಕ್ಲು ಕಲ್ಪಾವನಕ್ಲು ಜೋಕಣ ಇಲ್ಲಲ್ದಕ್ಲು ಊರ್ದಕ್ಲು ಇಂಚ ಪಾಕಜನ ಕಾರ್ಯಕ್ರಮಟು ಪಾಲ್ದೊಂಡಿರು. ರಾಷ್ಟ್ರಪದ ದೇಶಭಕ್ತಿ ಪದ NCC ದಕ್ಲಿಡ್ದು ಪಥಸಂಚಲನ ಇಂಚ ತರಾವರಿ ಕಾರ್ಯಕ್ರಮಗಳು ಮೂಡ್ದು ಬತ್ತಂಡು. ಅಂತ ಜೀವಂತಿಕೆ, ಆ ಜೀವಂತಿಕೆ ಮೌಲ್ಯ ನಿಮ್ಮಲ್ಲಿ ಯಾವಾಗಲೂ ಉಳಿಬೇಕಾಗ್ತದೆ, ಜಾಗೃತರಾಗಬೇಕಾಗ್ತದೆ. ಯಾವುದೇ ಶೋಷಣೆ ಇರ್ಬೋದು ಅಥವಾ ಯಾವುದೇ ರೀತಿಯಾದಂಥ ನಮ್ಮ ಸ್ವಾತಂತ್ರ್ಯದ ಮೇಲೆ ಬರತಕ್ಕಂಥ, ದೇಶದ ಮೇಲೆ ಬರತಕ್ಕಂಥ, ವೈಯಕ್ತಿಕವಾಗಿ ನಿಮಗೆ ಬರತಕ್ಕಂಥ ಯಾವುದೇ ಒಂದು ಭಯಗಳನ್ನು ನೀವು ಮೊದಲು ಸ್ವಾತಂತ್ರ್ಯ ಪರಿಪೂರ್ಣ ಆಗಬೇಕಾದ್ರೆ ನಿಮ್ಮ ಎದೆಗುಂಡೆ ಗಟ್ಟಿ ಇರಬೇಕು, ಸ್ಥೈರ್ಯ ಗುಣಗಳನ್ನು ಬೆಳೆಸಬೇಕಾಗ್ತದೆ. ಆಗ ಮಾತ್ರ ಸ್ವಾತಂತ್ರ್ಯದ ಸಂಪೂರ್ಣವಾದಂಥ ಒಂದು ಬೆಲೆ, ಸ್ವಾತಂತ್ರ್ಯವಾದ ನಿಧಾಂತ ಸಾಫಲ್ಯತೆ ಬಂದಾಗ ಆಗ್ತದೆ. ತೊಕ್ಕುಡದ ಕಲ್ಲಾಪುಡು ಸಮೀರ್ನ ಕೇರ್ನ ಕೇಸಿಗೆ ಸಂಬಂಧ 4 ಪೊಲೀಸರು ಸ್ವಾಧೀನಕ್ಕೆ ತಂದಿರು. ಟಾರ್ಗೆಟ್ ಇಲ್ಯಾಸ್ನ ಕೀರ್ತನ ಮುಖ್ಯ ಆರೋಪಿ ಆದಿತ್ಯನ ಸಮೀರ್ನ ಇಲ್ಯಾಸ್ನ ಕಡೆತಕ್ಲೆ ಕಿರ್ತಿರಿಂದ ತೆರೆದು ಬೈದಂಡು.
ಟಾರ್ಗೆಟ್ ಇಲಿಯಾಸನ್ ಕೀರ್ತನ ಮುಖ್ಯ ಆರೋಪಿ ಸಮೀರ್ನ ತೊಕ್ಕೊಟ್ಟು ಕಲ್ಲಾಪು ಕೈತಲ್ ಕೀರ್ತನ ಕೇಸಿಗೆ ಸಂಬಂಧ ಪೊಲೀಸರು ನಾಲ್ವರಿನ ಸ್ವಾಧೀನ ಉದೆತೊಂದು ವಿಚಾರಣೆ ಮಲ್ತೊಂದುಲ್ಲೇರು. ಸಮೀರ್ನ ಇಲಿಯಾಸ್ ಕಡೆತಕ್ಲೆ ಕೀರ್ತೆರೆಂದು ತಿರಿದು ಬೈತಂಡು. ತನಿಖೆ ನಡಪಾಯಿನ ಪೊಲೀಸರು ಕಿನ್ಯದ ನಿಯಾಜ್, ಸುರತ್ಕಲ್ ಕೃಷ್ಣಾಪುರದ ಮಹಮ್ಮದ್ ನೌಷಾದ್, ಬಜಲ್ ಶಾಂತಿನಗರದ ತನ್ವೀರ್ ಬೊಕ ಕಾಪುದ ಮಹಮ್ಮದ್ ಇಕ್ಬಾಲ್ನ ಸ್ವಾಧೀನ ಉದೆತೊಂದೇರು. ಟಾರ್ಗೆಟ್ ಇಲಿಯಾಸ್ನ ಬುಡೆದಿನ ಸೋದರೆ ಮಹಮ್ಮದ್ ನೌಷಾದ್ ಈ ಕೇಸಿನ ಮುಖ್ಯ ಆರೋಪಿಯಿಂದ ಬಾಕಿ ಮೂವೇರು ಸಾಕಾರ ಕೊರೋನಾಕ್ಲಿருந்து ಪೊಲೀಸ್ ವಿಚಾರಣೆ ಹಿಡಿದು ಗೊತ್ತಾತಂಡು. ಸಹಕಾರ ತತ್ವದ ಮೂಲ ಉದ್ದೇಶಗೂ ಒಡಕ್ ಬರನ್ನ ರೀತಿಯಲ್ಲಿ ಕಾರ್ಯ ಮಲ್ತೊಂದು 110ನೇ ವರ್ಷೋಡು ಅಭಿವೃದ್ಧಿ ದುಂಬುಂಡು ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ ಗುರ್ಕಾರ್ಯರು ಡಾಕ್ಟರ್ MN ರಾಜೇಂದ್ರ ಕುಮಾರ್ ಪಂತೇರು ಬ್ಯಾಂಕ್ದ ಮಹಾಸಭೆಟ್ ಗುರ್ಕಾರ್ಮೆ ವಹಿಸಿದ ಆರು ಪಾತೇರಿಯರು. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ 2023-24 ಸಾಲಡು ಭಾರಿ ಹೆಚ್ಚ 79 ಕೋಟಿ 5 ಲಕ್ಷ ರೂಪಾಯಿ ಲಾಭ ಮಲ್ತುಂಡು. ಬ್ಯಾಂಕ್ದ 110 ವರ್ಷದ ಮಹಾಸಭೆ ಬುಧವಾರ ಕುಡ್ಲದ ಬ್ಯಾಂಕ್ ಪ್ರಧಾನ ಆಫೀಸ್ದ ಸಭಾಂಗಣೋಡು ನಡೆದಿದೆ. ಗುರ್ಕಾರ್ಮೆ ವಹಿಸಿದ ಬ್ಯಾಂಕ್ದ ಗುರ್ಕಾರ್ಯರು ಡಾಕ್ಟರ್ MN ರಾಜೇಂದ್ರ ಕುಮಾರ್ ಸದಸ್ಯರಿಗೆ 9% ಡಿವಿಡೆಂಡ್ ಘೋಷಣೆ ಮಾಡ್ತಾರೆ. ನಿರ್ದೇಶಕರು ರಾಜಾರಾಮ್ ಭಟ್ ಮಾತಿರಲ್ಲಿ ಎದುಕೊಂಡಿರು ಸಹಕಾರ ತತ್ವದ ಮೂಲ ಉದ್ದೇಶಗೂ ಒಡಕು ಬರಂದನ ರೀತಿಡು ಕಾರ್ಯ ಮಲ್ತೊಂದುಪ್ಪುನ ಬ್ಯಾಂಕ್ ಸಾಧನದ 110 ವರ್ಷ ಮುಗಿತದೆ ಅಭಿವೃದ್ಧಿ ಬಾರಿ ದುಂಬುಂಡು. ಬ್ಯಾಂಕಿಂಗ್ ಕ್ಷೇತ್ರದ ಪಂತನು ಎದುರು ಸಾದ್ಲ ಅಭಿವೃದ್ಧಿದ ಸಾದಿರು ಸಾಗದು ದೇಶದ ಮಿತ್ತ ಮಟ್ಟದ ಸಹಕಾರಿ ಬ್ಯಾಂಕ್ ಎಂದು ಪುದರ್ ಪಡೆಯುತ್ತನೆಂದು ರಾಜೇಂದ್ರ ಕುಮಾರ್ ತಿಳಿಪಾಯರು. ಒಟ್ಟು 15,544 ಕೋಟಿ 34 ಲಕ್ಷ ರೂಪಾಯಿದ ವ್ಯವಹಾರ ನಡಪಾದು 113 ಶಾಖೆಲಿಡಿದು 7,224 ಕೋಟಿ 91 ಲಕ್ಷ ರೂಪಾಯಿ ಠೇವಣಿ ಒಟ್ಟು ಮಲ್ತದು ಭಾರಿ ಹೆಚ್ಚು ಠೇವಣಿ ಒಟ್ಟು ಮಲ್ತಿನ ರಾಜ್ಯದ ಸುರೂತ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಪನ್ಪುನ ಕೀರ್ತಿಗೆ ಸಂದದಳು. 1072 ಸಹಕಾರಿ ಸಂಘಗಳು ಬ್ಯಾಂಕ್ದ ಸದಸ್ಯತ್ವ ಪಡೆತಾಂದು ಆರು ತೆರಿಪಾಯರು. 2023-24 ಸಾಲಡು 100% ಸಾಲ ವಸೂಲು ಮಲ್ತದು ಸಾಧನೆ ಮಲ್ತನ 13 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಲಿನ ಗುರ್ಕಾರ್ಯರು ಬೊಕ ಮುಖ್ಯ ಕಾರ್ಯತೂವನ್ನ ಅಧಿಕಾರಿಗಳಿಗೆ ಪ್ರಶಸ್ತಿ ಓಲೆದ ಒಟ್ಟುಗು ಮರ್ಯಾದೆ ಮಲ್ತೇರು. ಕಾರಣ 30 ವರ್ಷ ಬ್ಯಾಂಕ್ ನಡಪಾವೊಂದು ಅಭಿವೃದ್ಧಿಗೆ ಕಾರಣ ಆಯ್ನ ಡಾಕ್ಟರ್ MN ರಾಜೇಂದ್ರ ಕುಮಾರ್ಗೆ ಒಡಿಪು ಸೇರಿದು ದಕ್ಷಿಣ ಕನ್ನಡ ಜಿಲ್ಲೆದ ಮಾತಾ ಸಹಕಾರಿಲು ಒಟ್ಟು ಸೇರಿದು ಮೆಚ್ಚುಗೆದ ಮರ್ಯಾದೆ ಮಲ್ತೇರು. ಒಡಿಪುದ ಶಾಸಕರು ಬೊಕ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ದ ಗುರ್ಕಾರ್ಯರು ಯಶಪಾಲ್ ಎ ಸುವರ್ಣ, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ ಒತ್ತು ಗುರ್ಕಾರ್ಯರು ವಿನಯ್ ಕುಮಾರ್ ಸೂರಿಂಜೆ ಬೊಕ ನಿರ್ದೇಶಕರು, ರಡ್ಡು ಜಿಲ್ಲೆಲಿನ ಸಹಕಾರಿ ಸಂಘಲಿನ ಉಪನಿಬಂಧಕರು ಬೊಕ ಸಹಕಾರಿ ಯೂನಿಯನ್ ಗುರ್ಕಾರ್ಯರು ಮಹಾಸಭೆಟ್ ಪಾಲ್ದೊಂಡರು. ಪ್ರಭಾರ ಮುಖ್ಯ ಕಾರ್ಯತೂವನ್ನ ಅಧಿಕಾರಿ ಕೆ ಗೋಪಾಲಕೃಷ್ಣ ಭಟ್ ಕಾರ್ಯಕ್ರಮ ಸುಧಾರ್ತೆರು. ಸಹಕಾರಿ ಕ್ಷೇತ್ರ ಮೊಳಹಳ್ಳಿ ಶಿವರಾಯರಿಂದ ಪ್ರಾರಂಭ ಆಯಿತು. ಅವರು ಹಾಕಿದಂಥ ಬೀಜ, ಅವರು ಹಾಕಿದಂಥ ಆ ಫೌಂಡೇಶನ್ ಇವತ್ತು ಬಲಾಢ್ಯವಾಗಿರುವುದರಿಂದ ನಮ್ಮ ಜಿಲ್ಲೆಯ ಎಲ್ಲ ಸಹಕಾರಿ ಸಂಸ್ಥೆಗಳು ಅತ್ಯಂತ ಸುಸ್ಥಿರವಾಗಿ ಬೆಳೆದು ಜಿಲ್ಲೆಯ ಎಲ್ಲ ರೈತರು ಇರ್ಬೋದು, ಹಾಲುಗಾರರು ಇರ್ಬೋದು, ಬೇರೆ ಬೇರೆ ಥರದ ಸಹಕಾರಿ ಸಂಘಗಳ ಸದಸ್ಯರಿಗೆ ಎಲ್ಲ ಕೊಡುಗೆಗಳನ್ನು ಕೊಟ್ಟು ಇವತ್ತು ಸಹಕಾರಿ ಕ್ಷೇತ್ರ ನಮ್ಮ ರಾಜ್ಯದಲ್ಲೇ ನಮ್ಮ ಜಿಲ್ಲೆ ಸಹಕಾರಿ ಕ್ಷೇತ್ರ ಮೊದಲನೇ ಸ್ಥಾನದಲ್ಲಿದೆ. ಇದಕ್ಕೆ ಕಾರಣೀಭೂತರಾದವರು ನೀವು ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತದೆ. ಸ್ವಾತಂತ್ರ್ಯ ದಿನಾಚರಣೆದ ಈ ಪೊರ್ತುಡು ಭಾರತಾಂಬಿನ ರಕ್ಷಣೆಗೆ ಪ್ರತಿಜ್ಞೆ ಮಲ್ಪುಗಾಂದೆ ನವಮಂಗಳೂರು ಬಂದರ್ ಪ್ರಾಧಿಕಾರದ ಗುರ್ಕಾರ್ಯರು ಡಾಕ್ಟರ್ ವೆಂಕಟರಮಣ ಅಕ್ಕರಾಜ್ ಪಂತೇರು. ಬಂದರ್ ಪ್ರಾಧಿಕಾರದ ಸ್ವತಂತ್ರ ದಿನಾಚರಣೆ 6 ಬಾವುಟ ಏರದು ಸ್ವಾತಂತ್ರ್ಯ ಸಂದೇಶ ಕೊರಿಯರು.
ಕುಳ್ಳದ ಪಣಂಬೂರು ನವಮಂಗಳೂರು ಬಂದರ್ ಪ್ರಾಧಿಕಾರದ ನೀರಟಿ 78ನೇ ಸ್ವಾತಂತ್ರ್ಯ ದಿನಾಚರಣೆದ ಗೌಜಿ JNC ಸಭಾಂಗಣೋಡು ನಡೆತಂಡೆ. ಲೇಸಿಡದ ದುಂಬತ್ತ ಪಣಂಬೂರು ನವಮಂಗಳೂರು ಬಂದರ್ ಪ್ರಾಧಿಕಾರದ ಗುರುಕಾರ್ಯರು ಡಾಕ್ಟರ್ ವೆಂಕಟರಮಣ ಅಕ್ಕರಾಜು, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ, ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಬೊಕ್ಕ ನವಮಂಗಳೂರು ಬಂದರ್ದ ತಾಪನೆಗೆ ಕಾರಣಾದಿತನ ಉಳ್ಳಾಲ ಶ್ರೀನಿವಾಸ ಮಲ್ಯರ್ನ ಮೂರ್ತಿಲೆಗೆ ಮಾಲೆ ಪಾಡಿಯರು. ಡಾಕ್ಟರ್ ವೆಂಕಟರಮಣ ಅಕ್ಕರಾಜು ರಾಷ್ಟ್ರಭಾವುಟ ಏರಾದು ಸ್ವಾತಂತ್ರ್ಯ ದಿನದ ಸಂದೇಶ ಕೊರಿಯರು. ಪಾಕಜನ ಬೀರ ಸೈನಿಕರು ಬಲಿದಾನ ಮಲ್ತದು ನಮ್ಮ ಸ್ವಾತಂತ್ರ್ಯ ಪಡಿತ ಅಖಂಡ ದೇಶ ಒಂಜೇ ಒಂಜಿ ಸಂವಿಧಾನ ನಮ್ಮ ಪೆರ್ಮೆ ಆದುಂಡು. ಭಾರತಾಂಬೆನ ರಕ್ಷಣೆಗಾದ ಪ್ರತಿಜ್ಞೆ ಮಲ್ಪುಗಾಂದು ಡಾಕ್ಟರ್ ಅಕ್ಕರಾಜು ಪಂಡೇರು. ಭಾರತ್ ಮಾತಾ ಕಿ ಜೈ ಘೋಷಣೆ ಪೊರ್ಲುದ ಪಥ ಸಂಚಲನ ಮೂಡ್ದು ಬತ್ತಲೆ ಬೇತೆ ಬೇತೆ ಪಂತೊಲಡ್ ಗೆಂದಿನಕ್ಲೆಗೆ ಇನಾಮು ಬರೋಕಲ್ಪನ ಬಿರ್ಸೀರ್ ಜೋಕ್ಲೆಗೆ ಪಣವು ಇನಾಮುಲಿನ ಕಾರ್ಯಕ್ರಮಟ್ಟು ಪಟ್ಟಿಯರು. ಶ್ರೀಮತಿ ಸುಷ್ಮಾ ಅಕ್ಕರಾಜು, ಅಧಿಕಾರಿಗಳು S ಶಾಂತಿ, ಪದ್ಮನಾಭ, ರಾಜೇಂದ್ರ ಪ್ರಸಾದ್, ಆಡಳಿತ ಮಂಡಳಿದಕ್ಲು ಪಾಲ್ಗೊಂಡಿರು. ಶಾಲೆದ ಜೋಕ್ಲು ಸಾಂಸ್ಕೃತಿಕ ಕಾರ್ಯಕ್ರಮ ನಡಪಾದು ಕೊರಿಯರು. You are able to follow the religion which you like. You are able to do the work which you want. These are all the fruits of freedom. Otherwise, for more than 300 years, we were ruled by foreigners. And that's the reason our progress is slightly slow compared to the rest of the globe. But still, as you can all see, as you can all feel, in the past 75 years, India made a great progress. Whether it is free skies, whether it is easy telephone connection, whether it is ease of living, whether it is computer revolution, whether it is job potential, whether it is GDP growth, on every front within these 75 years, by following a path of public-private partnership and equally important to public sectors and private sectors, India made a great progress in 75 years, which is comparable with the rest of the globe. ಈ ಸರ್ತಿದ ಮರಿಯಲೊಡು ಬರ್ಸಬೊಕ್ಕ ಕರೆಂಟ್ ಜಂತಿ ಕಡಿದು ಬೂರ್ದು ಜೀವ ಕಳೆವನ್ನ ಮೂವಿರನ ಇಲ್ಲದಕ್ಲೆಗೆ ಕುಡ್ಲದ ಮೇಯರ್ ಸುಧೀರ್ ಶೆಟ್ಟಿ 1 ಲಕ್ಷ ರೂಪಾಯಿ ಪರಿಹಾರ ಪಟ್ಟದೇರು. ಕೊಟ್ಟಾರ ಚೌಕಿಡು ರಿಕ್ಷಾ ತೋಳುಗು ಬೂರ್ದು ಜೀವ ಪೋಯಿನ ಡ್ರೈವರ್ ದೀಪಕ್ ಆಚಾರ್ಯನ ಅಪ್ಪೆ ಚಿನ್ನಮ್ಮ ಆಚಾರ್ಯಗೆ ಪ್ರಕೃತಿ ಮುನೀನಿಗೆ ಕೊರ್ಪನ ಪರಿಹಾರದಂಚ ಕುಡ್ಲದ ಮೇಯರ್ 1 ಲಕ್ಷ ರೂಪಾಯಿದ ಬ್ಯಾಂಕ್ ಚೆಕ್ ಅನ್ನು ಕೈಪಗತ್ತೇರು. ಅಂಚನೆ ರೊಸಾರಿಯೋ ಶಾಲೆ ಕೈತಲು ರಿಕ್ಷಾ ದೆಕ್ಕೊಂದು ಪುನಗ ಕರೆಂಟ್ ಕಂಬದ ಜಂತಿ ಕಡಿದು ಬೂರ್ದು ಜೀವ ಪೋಯಿನ ಇರುವೇರು ರಿಕ್ಷಾ ಡ್ರೈವರ್ ಲೈನ ರಾಜು ಪನ್ಪನಾರಿನ ಬುಡಿದಿ ವಿಜಯ ಬೊಕ ದೇವರಾಜು ಪನ್ಪನಾರಿನ ಬುಡಿದಿ ಭವಾನಿ ಮುಕ್ಲೆಗೂ 1 ಲಕ್ಷ ರೂಪಾಯಿನ ಮೇಯರ್ ಪರಿಹಾರ ರೂಪಡು ಕೊರಿಯರು. ಮನುಷ್ಯತ್ವ ಅನ್ನಿಲಿಟ್ಟು ಮಹಾನಗರ ಪಾಲಿಕೆ ಕುರ್ಪುನ ಮಲ್ಲ ಮಟ್ಟದ ಪರಿಹಾರ ಪಣ ಒಂದು ಆದುಂಡು ಪಾಲಿಕೆ ಸದಸ್ಯರು ಲತೀಫ್, ಮನೋಜ್ ಕುಮಾರ್, ಜಯಲಕ್ಷ್ಮಿ ಬೊಕ ಲೋಹಿತ್ ಅಮೀನ್ ಈ ಪುರ್ತುಡಿತ್ತೇರು. ಕುಡ್ಲದ ಎಕ್ಸ್ಪರ್ಟ್ ಪದವಿ ಪೂರ್ವ ಕಾಲೇಜು ಸ್ವಾತಂತ್ರ್ಯ ದಿನಾಚರಣೆದ ಲೇಸು ಭಾರಿ ಸಂಭ್ರಮೋಡು ನಡೆತಂಡೆ. ದುಂಬದ ವಿಧಾನ ಪರಿಷತ್ ಸದಸ್ಯರು ಗಣೇಶ್ ಕಾರ್ಣಿಕ್ ರಾಷ್ಟ್ರ ಬಾವುಟ ಏರಾದು ಎಡ್ಡೆಪ್ಪು ಬಯಕೇರು. ಕುಡ್ಲದ ಕೊಡಿಯಲ್ ಬೈಲ್ ಎಕ್ಸ್ಪರ್ಟ್ ಪದವಿ ಪೂರ್ವ ಕಾಲೇಜಿನ ಸ್ವಾತಂತ್ರ್ಯ ದಿನಾಚರಣೆದಲ್ಲೇ ಕೊಡು ರಾಷ್ಟ್ರ ಬಾವುಟದ ಬಣ್ಣೊಲೆಡು ಸಿಂಗಾರ ಮಲ್ತಿತ್ತೇರು. ದೇಶಭಕ್ತಿ ಪದ ಧ್ವಜವಂದನೆ ನಡಪಾಯಿ ನಡೆದ ಬೊಕ್ಕ ಎಕ್ಸ್ಪರ್ಟ್ ಬರವು ಸಂಸ್ಥೆನ ಗುರುಕಾರ್ಯರು ಪ್ರೊಫೆಸರ್ ನರೇಂದ್ರ L ನಾಯಕ್ ಗುರುಕಾರ್ ಮೆಡು. ದುಂಬದ ವಿಧಾನ ಪರಿಷತ್ ಸದಸ್ಯರು ಗಣೇಶ್ ಕಾರ್ಣಿಕ್ ರಾಷ್ಟ್ರ ಬಾವುಟ ಏರಾಯರು. ದುಂಬದ ಕ್ಯಾಪ್ಟನ್ನ ಆದುಪುನ ಗಣೇಶ್ ಕಾರ್ಣಿಕ್ ಈ ಪೊರ್ತುಡು ಪಾತಿರದು ಜೋಕ್ಲಿನ ಬರವು ಬಜ್ಜಿ ಉಂತುದುನ ನೀರಾಯರ ಬಲ್ಲಿ ದೇಶನು ಒಟ್ಟು ಸೇರ ಒಂದು ಮಾತೆರಲ ಒಗ್ಗಟ್ಟುಡು ದುಂಬು ಪೋಡುಂದು ಜೋಕ್ಲಿಗೆ ಎಡ್ಡೆಪ್ಪುದ ಪಾತೆರ ಬಂಡೇರು. ಪ್ರೊಫೆಸರ್ ನರೇಂದ್ರ L ನಾಯಕ್ ಗುರುಕಾರ್ಮೆದ ಪಾತೆರ ಪಂಡದು ದೇಶಗಾದ ನಮ್ಮ ದಾನೆ ಮಲ್ಪೊಲಿ ಶಿಸ್ತು ಪಾಲನೆ ಮಲ್ತೊಂದು ನಮ್ಮ ವಾ ಎತ್ತರಗು ಏರೋಲಿ ಪನ್ಪುನ ವಿಚಾರ ತಿರಿಪಾಯರು. ಪ್ರಿನ್ಸಿಪಾಲರು, ಉಪನ್ಯಾಸಕರು ಬರವು ಕಲ್ಪನಾಕ್ಲು ಸ್ವಾತಂತ್ರ್ಯ ದಿನಾಚರಣೆಡು ಪಾಲ್ದೆ ತುಂಡೇರು. ನಮ್ಮಲ್ಲಿ ಮಡಿವಂತಿಕೆ ಇರಲಿಲ್ಲ. ಆನು ಭದ್ರಾಹ ಕೃತಃ ಎಂದು ವಿಶ್ವತಃ ಅಂತ ಹೇಳಿದಂಥ ದೇಶ ಇದು. ಜಗತ್ತಿನ ಎಲ್ಲೆಡೆಯಿಂದ ಒಳ್ಳೆಯ ವಿಚಾರ ನಮ್ಮ ಕಡೆ ಹರಿದು ಬರಲಿ ಅಂತ ಜಗತ್ತು ಒಂದು ಕುಟುಂಬ ಹೇಳಿದಂಥ ದೇಶ ಇದು. ಸಂಗಚ್ಛದ್ವಂ ಸಂವದದ್ವಂ ಸಂವೋ ಮನಾಂಸಿ ಜಾನತಾಂ. ಒಂದೇ ಮನಸ್ಸಿನಿಂದ ಒಂದೇ ದಿಕ್ಕಿನೆಡೆಗೆ ಹೆಜ್ಜೆ ಹಾಕುವಂಥ ಒಂದು ಪ್ರಮಾಣ ಮಾಡುವ ಸಂದರ್ಭ, ಒಂದು ಸಂಕಲ್ಪ ಮಾಡುವ ಸಂದರ್ಭ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ಸ್ವಾತಂತ್ರ್ಯೋತ್ಸವದ ಶುಭ ಹಾರೈಕೆಗಳನ್ನು ಹೇಳಿ. We should not disturb the system
We should not be governed by somebody to follow the rules and regulations. We must have the discipline in life. The self-discipline will take you forward, and many more thoughts he has given. Try to implement what best you can and become an asset to our country and become a true patriot in the future, apart from your achievement in the field of your choice. ಬಜೆಪಿದ ಹೋಲಿ ಫ್ಯಾಮಿಲಿ ಪ್ರೌಢಶಾಲೆಡು ಬುಧವಾರ 10ನೇ ಕ್ಲಾಸ್ ಜೋಕ್ಲಿನ ಪ್ರತಿಭಾ ದಿನ ಸ್ವಾತಂತ್ರ್ಯೋತ್ಸವ ನಡೆತಲು ಶ್ರೀಮತಿ ಪ್ರೆಸಿಲ್ಲಾ ಮಿರಾಂದ ಮಲ್ಲಬಿನ್ನೆರಾದು ಪಾಲ್ಗೊಂಡರು. ಕುಡ್ಲದ ತಾಲೂಕು ಬಜೆಪಿದ ವಜ್ರ ಮಹೋತ್ಸವದ ಗೌಜಿಡುಪುನ ಹೋಲಿ ಫ್ಯಾಮಿಲಿ ಪ್ರೌಢಶಾಲೆದ 10ನೇ ಕ್ಲಾಸ್ ಜೋಕ್ಲಿನ ಪ್ರತಿಭಾ ದಿನ ಬೊಕ್ಕ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮ ಬುಧವಾರ ಭಾರಿ ಸಂಭ್ರಮೋಡು ನಡೆತಂಡು. ಪೂಜನಾ ಲಿಖಿತ ಒಟ್ಟಿಗೂ ಕಾರ್ಯಕ್ರಮ ಶುರು ಮಲ್ತದು ಎದುಕೊನ್ನ ನಲಿಕೆ ಪ್ರದರ್ಶನ ಮಲ್ತದು ಬಿನ್ನಿರು ನೆದುಕೊಂಡಿರು. ಶ್ರೀಮತಿ ಪ್ರೆಸಿಲ್ಲಾ ಮಿರಾಂದ ಮಲ್ಲಬಿನ್ನೆರಾದು ಬೊಕ್ಕ ಬೆತನಿ ಆಂಗ್ಲ ಉದ್ಯಮ ಪ್ರೌಢಶಾಲೆದ ಮುಖ್ಯ ಉಪಾಧ್ಯಾಯರು ಭಗಿನಿ ಸಿಸ್ಟರ್ ವೀಣಾ ಡಿಸೋಜಾ ಬಿಎಸ್, ಪರ ವಿದ್ಯಾರ್ಥಿನಿ ಜಯಶ್ರೀ, 10ನೇ ಕ್ಲಾಸ್ ಜೋಕ್ಲಿನ ಪೋಷಕರು ಮರೀನಾ ಡಿಸೋಜಾ ಬೊಕ್ಕ ವೇದಾವತಿ ಬಿನ್ನೆರದು ಪಾಲ್ಗೊಂಡಿರು. ಹೋಲಿ ಫ್ಯಾಮಿಲಿ ಪ್ರೌಢಶಾಲೆದ ಮುಖ್ಯ ಉಪಾಧ್ಯಾಯರು ಭಗಿನಿ ಸಿಸ್ಟರ್ ಜಸ್ಸಿ ಪ್ರೇಮ ಗುರುಕಾರ್ಮೆ ವಹಿಸಿದ್ದರು. ಕರ್ನಾಟಕ ಸಂಪ್ರದಾಯದ ಕಲಾ ಪ್ರಕಾರ ಯಕ್ಷಗಾನ, ಕೊಡವ ನಲಿಕೆ, ಸ್ವತಂತ್ರ ದಿನದ ಮಾಹಿತಿ ಕೊರೊಂದು, ದೇಶಭಕ್ತಿ ಪದ, ನಲಿಕೆದೊಟ್ಟುಗು ತುಳುನಾಡ ಸಂಸ್ಕೃತಿ ತೋಜಾವನ, ಕೋಲಾಟ, ಕಂಗಿಲು, ಪಿದೈ ದೇಶದ ನಲಿಕೆ, ಬಂಜಾರ, ಆಟಿಕಲೆಂಜ ಇಂಜ ನಮೂನೆದ ಸಾಂಸ್ಕೃತಿಕ ಕಾರ್ಯಕ್ರಮಟು ಬರೋ ಕಲ್ಪನಾ ಜೋಕುಲು ಭಾರತದ ತರಾವರಿ ನಮೂನೆಡು ಒಗ್ಗಟ್ಟನ್ನು ಸಾರಿಯರು. ಬಿನ್ನಿರು ಪಾತಿರ್ದು ಸಂಸ್ಥೆಗೆ ಎಡ್ಡೆಪ್ ಬಯಕೆರು. ಭಗಿನಿ ಸಿಸ್ಟರ್ ವೀಣಾ ಡಿಸೋಜಾ ಸ್ವತಂತ್ರದ ಬಗೆಟ್ ಪಾತಿರಿರು. ಜೋಕ್ಲಿನ ಬಗೆಟ್ ಮಾತಾ ಬುಲಿಚುಲಿಗೆ ಮುಖ್ಯ ಉಪಾಧ್ಯಾಯರು ಭಗಿನಿ ಸಿಸ್ಟರ್ ಜಸ್ಸಿ ಪ್ರೇಮ ಎಡ್ಡೆಪ್ ಬಯಕೆರು. ನಾಗರತ್ನ ಬುಕ ಜಿಯಾ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಮಾಸ್ಟರ್ ವಾಸುದೇವರಾವ್ ಕುಡುಪು ಸೊಲ್ಮೆ ಸಂದಾಯರು. ಶ್ರೀಮತಿ ಪ್ರೆಸಿಲ್ಲಾ ಮಿರಾಂದ ಆಟಿ ತಿಂಗೊಲ್ದ ವಿಶೇಷ ತೆನಸ್ಲಿನ ಮಾತೆರೆಗ್ಲ ಪಟ್ಟಿರು. ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗವನ್ನು ನೆನಪು ಮಾಡಿಕೊಂಡು ಅವರಿಗೆ ಸ್ಮರಿಸಬೇಕಾಗಿದೆ. ಸ್ವತಂತ್ರದ ಜೊತೆಗೆ ನಮ್ಮ ಜವಾಬ್ದಾರಿಗಳೇನು ಎಂಬುದನ್ನು ಅರ್ಥ ಮಾಡಿಕೊಂಡು ದೇಶಕ್ಕೆ ನಾವು ಸಹ ಏನಾದರೂ ಕೊಡುಗೆ ನೀಡಬೇಕಾಗಿದೆ. ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ 1857ರಿಂದ 1947ರವರೆಗೆ ಹಲವು ದಶಕಗಳ ಕಾಲ ಹೋರಾಡಿದ ಎಲ್ಲರನ್ನೂ ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ಳಬೇಕು. ಸ್ವಾತಂತ್ರ್ಯ ಎಂದರೆ ಪ್ರತಿಯೊಬ್ಬ ವ್ಯಕ್ತಿಗೆ ಈ ಭಾರತದಲ್ಲಿ ಎಲ್ಲ ರೀತಿಯ ಮೂಲಭೂತ ಹಕ್ಕು ಇದೆ. ಈ ಮಾತನ್ನು ಪೋಷಕರು, ಶಿಕ್ಷಕರು ಎಲ್ಲ ಮಕ್ಕಳಿಗೆ ಹೇಳಿಕೊಟ್ಟು ಅರ್ಥ ಮಾಡಿಕೊಡಬೇಕು. ಶಿಕ್ಷಕರು ವಿದ್ಯಾರ್ಥಿಗಳ ಬಾಳ ದೋಣಿಗೆ ದಾರಿ ತೋರಿಸುವವರು. ಭವಿಷ್ಯದ ಬಾಳಿನ ಒಬ್ಬರ ಎಳಿತದಲ್ಲಿ ಸುಸಾಂಗವಾಗಿ ಸಾಗಲು ಅವರನ್ನು ರೂಪಿಸುವವರು. ತಂದೆ ತಾಯಿಯ ಪ್ರೀತಿಯನ್ನು ತೋರಿ ಅಜ್ಞಾನದ ಪೊರೆಯನ್ನು ತೊರೆದು ಸುಜ್ಞಾನದ ಸಿಹಿ ನೀರನ್ನು ಚಿಮುಕಿಸುವವರು. ಹೌದು, ಇಂದು ನಮ್ಮ ಶಾಲಾ ವಿದ್ಯಾರ್ಥಿಗಳ ಭವ್ಯ ಬಾಳಿನ ಪುಟಕ್ಕೆ ದಿವ್ಯ ಮುನ್ನುಡಿ ಬರೆದು ಕಿರಣದಂತೆ ಕಾರ್ಯವೆಸಗಿ ವಿದ್ಯಾರ್ಥಿಗಳಲ್ಲಿನ ಪ್ರತಿಭೆಗಳನ್ನು ಗುರುತಿಸಿ ಆ ಪ್ರತಿಭೆಗಳನ್ನು ಹೊರಹೊಮ್ಮಲು ಅವರಿಗೆ ದಾರಿದೀಪವಾದವರು. ಶಿಕ್ಷಕರಾದ ಶ್ರೀಯುತ ವಾಸುದೇವರಾವ್ ವಿದ್ಯಾರ್ಥಿಗಳ ಸೂಕ್ತ ಪ್ರತಿಭೆಗೆ ಅವಕಾಶವನ್ನು ಕಲ್ಪಿಸಿ ಆ ಪ್ರತಿಭೆಗಳು ಇಂದು ಈ ವೇದಿಕೆಯಲ್ಲಿ ಅನಾವರಣಗೊಳ್ಳಲು ಅವಕಾಶ ನೀಡಿ ತರಬೇತಿ ನೀಡಿದ್ದಾರೆ. ಉಳ್ಳಾಲದ ಹೊಸ ಖಾಜಿ ಮುಫ್ತಿ ಸುಲ್ತಾನುಲ್ ಉಲಾಮಾ ಎಪಿ ಅಬುಬಕ್ಕರ್ ಮುಸ್ಲಿಯಾರ್ ಅಧಿಕಾರದ ತೊನ್ನ ಲೇಸು ಆಗಸ್ಟ್ 17ಕ್ಕೆ ಉಳ್ಳಾಲ ಸೈಯದ್ ಮದನಿ ದರ್ಗದ ಸಭಾಂಗಣಡು ಅಟ್ಟಣೆ ಮಲ್ತುದಿನಂದು ದರ್ಗದ ಗುರ್ಕಾರ್ಯರು ಬಿಜಿ ಹನೀಫ್ ಹಾಜಿ ತಿಳಿಪಾದರು. ಉಳ್ಳಾಲದ ಖಾಜಿಯಾದ ನೇಮಕಾಯಿನ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನುಲ್ ಉಲಾಮಾ ಎಪಿ ಅಬುಬಕ್ಕರ್ ಮುಸ್ಲಿಯಾರ್ ಗುರ್ಕಾರ್ಮೆ ವಹಿಸೊನ್ನ ಲೇಸ್ ಆಗಸ್ಟ್ 17 ಕಾಂಡೆ ಒರ್ಮರೇಕ್ ಉಳ್ಳಾಲದ ಸೈಯದ್ ಮದನಿ ದರ್ಗಾದ ಮದನಿ ಸಭಾಂಗಣಡು ಅಟ್ಟಣೆ ಮಲ್ದೆರ ಒಂದುವೆ ಪೊರ್ತುಡು ದರ್ಗಾ ಸಮಿತಿ ಬೊಕ ಸೈಯದ್ ಮದನಿ ಅರಬಿಕ್ ಟ್ರಸ್ಟ್ ದ ನೆಲೆಟ್ ಕಾರ್ಯ ಮಲ್ತೊಂದುಪ್ಪುನ ಸೈಯದ್ ಮದನಿ ಶರೀಹತ್ ಕಾಲೇಜ್ ಕಲ್ಪನ ಜೋಕ್ಲೆನ ಹಾಸ್ಟೆಲ್ ಕಟೋಣಗು ಕೆಸರು ಕಲ್ಲುಪಾಡ್ನ ಲೇಸ್ಲ ಅಟ್ಟಣೆ ಮಲ್ದಾಂದ್ ದರ್ಗಾದ ಗುರ್ಕಾರ್ಯರು ಬಿಜಿ ಹನೀಫ್ ಹಾಜಿ ಬೊಕ ಮುಖ್ಯ ಕಾರ್ಯಂತರ ಮೊಹಮ್ಮದ್ ಶಿಬಾಬುದ್ದೀನ್ ಸಕಾಫಿ ಕುಡ್ಲಡ್ಲೆತಿತ್ತಿನ ಸುದ್ದಿ ಕುಟುಡು ತಿರಿಪಾಯರು.
ಹಾಸ್ಟೆಲ್ದ ಕಟ್ಟೋಣಗು ಕೆಸರುಕಲ್ಲು ಪಾಡ್ನ ಕಾರ್ಯನು ಹೊಸತಾದ ಆಯ್ಕೆ ಆತಿನ ಖಾಜಿಲು ಮಲ್ಪರೈತದ ಬಹು ಸಯ್ಯದಿ KS ಆಟಕೋಯ ತಂಗಳ್, ಸುಲೇಮಾನ್ ಉಸ್ತಾದ್, ಅಲಿ ಬಾಫಕಿ ತಂಗಳ್, ಸ್ಪೀಕರ್ UT ಖಾದರ್, ಸಚಿವರು ಜಮೀರ್ ಅಹಮದ್ ಖಾನ್, ರಹೀಂ ಖಾನ್, ನಸೀರ್ ಅಹಮದ್, ನಸೀರ್ ಹುಸೇನ್, ವೈ ಅಬ್ದುಲ್ಲಾ ಕುഞ്ഞೆ, BM ಫಾರೂಕ್ ಬೊಕ ಗಣ್ಯರು ಬಿನ್ನಿರ್ ಮಾತ ಈ ಲೇಸುಡು ಪಾಲ್ದು ತುಣರಂದು ದರ್ಗಾದ ಪಣವದ ಗುರ್ಕಾರ್ಯರು ನಜೀಮ್ ರೆಹಮ್ಮ ತೆರಿಪಾಯಿರು. ಕಳೆದ ತಿಂಗಳು ತಾರೀಕು 8ರಂದು ಉಲ್ಲಾಲ ಜಮಾತಿನ ಖಾಜಿಯಾದಂತಹ ಕುರ್ರತ್ ಸಾದಾತ್ ಅಸಯ್ಯದ್ ಫಜಲ್ ಕೋಯಮ ತಂಗಲ್ರವರು ನಿಧನರಾದರು. ಆ ತೆರವಾದ ಸ್ಥಾನಕ್ಕೆ ಉಲ್ಲಾಲದ ಜನತೆ ಮಹಾಸಭೆಯನ್ನು ಕರೆದು ಆ ಮಹಾಸಭೆಯು ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನ್ ಉಲಮಾ AP ಅಬೂಬಕರ್ ಮುಸ್ಲಿಯಾರ್ ಅವರನ್ನು ಉಲ್ಲಾಲದ ಖಾಜಿಯಾಗಿ ಸರ್ವಾನುಮತದಿಂದ ತೀರ್ಮಾನಿಸಲಾಯಿತು. ಆ ಪ್ರಯುಕ್ತ ಇದೇ ತಾರೀಕು 17/8/2024 ಶನಿವಾರ ಬೆಳಿಗ್ಗೆ 9:30 ಗಂಟೆಗೆ ಅವರ ಖಾಜಿಯವರ ಅಧಿಕಾರ ಸ್ವೀಕಾರ ಕಾರ್ಯಕ್ರಮ ನಡೆಯಲಿದೆ. ದಕ್ಷಿಣ ಕನ್ನಡ ಕ್ಯಾಟರಿಂಗ್ ಯಜಮಾನಿರ್ನ ಸಂಘ ಕುಳ್ಳದ 5ನೇ ವರ್ಷದ ಅಧಿಕಾರದ ತೋನ ಬುಕ್ಕ ತುಳುವ ಮಣ್ಣದ ಕಮ್ಮಿನ ಆಟಿದ ವನಸದ ತಮ್ಮನ ಲೇಸು ಬೆಂದೂರ್ವೆಲ್ ಸೈಂಟ್ ಸೆಬಾಸ್ಟಿಯನ್ ಹಾಲ್ ನಡೆದ. ದಕ್ಷಿಣ ಕನ್ನಡ ಕ್ಯಾಟರಿಂಗ್ ದನಿಕ್ಲೆನ ಸಂಘದ 5ನೇ ವರ್ಷದ ಪದಾಧಿಕಾರಿನ ನೇಮಕ ಲೇಸು ಬೊಕ ತುಳುವ ಮಣ್ಣದ ಕಮ್ಮೆನ ಆಟಿದ ವನಸದ ತಮ್ಮನ ಲೇಸು ಕುಡ್ಲದ ಬೆಂದೂರ್ವೆಲ್ದ ಸೈಂಟ್ ಸೆಬಾಸ್ಟಿಯನ್ ಹಾಲ್ಡ್ ನಡೆತಂಡ. ಸಂಘದ ಗುರ್ಕಾರ್ಯರು ದೀಪಕ್ ಕೋಟ್ಯಾನ್ ಗುರ್ಕಾರ್ಮಿಡ್ ನಡತಿನ ಲೇಸನ ಮೇಯರ್ ಸುಧೀರ್ ಶೆಟ್ಟಿ ಉದಿಪನ ಮಲ್ತೆರ. ಅಕ್ಷರ ಸಂತೆಯಂದು ಪುಗಾರ್ತೆ ಪಡೆಯಿನ ಪದ್ಮಶ್ರೀ ಪ್ರಶಸ್ತಿ ಪಡಿತಿನ ಹರೇಕಳ ಹಾಜಬ್ಬ, ಕಾರ್ಪೊರೇಟರ್ ಸಂದೀಪ್ ಗರೂಡಿ, ಹ್ಯಾಂಗ್ಯೂ ಐಸ್ ಕ್ರೀಮ್ ಸಂಸ್ಥೆದ ನಿರ್ದೇಶಕರು ಪ್ರದೀಪ್ ಜಿ ಪೈ, ಬೆಂದೂರು ಚರ್ಚಿದ ಧರ್ಮಗುರು ಫಾದರ್ ವಾಲ್ಟರ್ ಡಿಸೋಜಾ, ಉಡುಪಿ ಕ್ಯಾಟರಿಂಗ್ ದನಿಕ್ಲನ ಸಂಘದ ಗುರ್ಕಾರ್ಯರು ನವೀನ್ ಅಮೀನ್, ಉದ್ಯಮಿ ಅಬ್ದುಲ್ ಕರೀಂ ಅಡ್ಕ, ದಕ್ಷಿಣ ಕನ್ನಡ ಕ್ಯಾಟರಿಂಗ್ ಮಾಲಕರ ಸಂಘದ ಗೌರವ ಗುರ್ಕಾರ್ಯರು ಸುಧಾಕರ ಕಾಮತ್, MAS ಇಕ್ಬಾಲ್, ಫೆಲಿಕ್ಸ್ ವಿವೆಲ್ ಲಸ್ರಾದು, ಬಂಟ್ವಾಳ ವಲಯ ಗುರ್ಕಾರ್ಯರು ನಾರಾಯಣ ಪೂಜಾರಿ, ದಕ್ಷಿಣ ಕನ್ನಡ ಕ್ಯಾಟರಿಂಗ್ ದನಿಕ್ಲೆನ ಸಂಘದ ಗುರ್ಕಾರ್ಯರು ಅಬ್ದುಲ್ ರಶೀದ್, ಕಾರ್ಯಾಂತಿರ ಕರುಣಾಕರ ಪಡಿಯಾರ್, ಪ್ರಕಾಶ್ ಲೋಬೋ ಮಲ್ಲ ಬಿನ್ನಿರಾದಿತ್ಯರು. ಬಿನ್ನಿರು ಗಣ್ಯರು ತುಡಾರ ಬುಲ್ಪಾರ್ಲಾದ ಲೇಸುಗೆ ಚಾಲನೆ ಕುರಿಯರು. ಸಂಘದ ಕಾರ್ಯಾಂತರ ಅವಿಲ್ ರೇಗೋ, ಪಣವದ ಗುರ್ಕಾರ್ಯರು ರಾಜೇಶ್ ಜೆಕೆ, ಸಂಘದ ತಾಪಕ ಸಲಹೆಗಾರರು ವಿಜಯ್ ಕುಮಾರ್ SR, ಪ್ರಸಾದ್ ಅಂಚನ್, ಯಶವಂತ ಪೂಜಾರಿ, ಬಾಲಕೃಷ್ಣ ಕುಕ್ಯಾನ್ ಪಚ್ಚನಾಡಿ ಲೇಸ್ಟ್ ಪಾಲ್ಪಡೆದಿದ್ದರು. ಲೇಸಡ್ ಸಂಘದ ಸದಸ್ಯರನ್ನ ಕಲ್ಪನೆ ಇಟ್ಟು ಬಿಡ್ಸರಾಯಿನ ಜೋಕ್ಲೆಗೆ ಸಮ್ಮನ ಮಲ್ತೆರ. ಲೇಸದ ಗುರ್ಕಾರ್ಯರಾದಿತ್ತಿನ ಮೇಯರ್ ಸುಧೀರ್ ಶೆಟ್ಟಿ ಪಾತಿಡ್ದು ಸಂಘಗೂ ಎಡ್ಡೆಪು ಬೈಕಿಯರ. ಕೇಟರಿಂಗ್ ದನಿಕ್ಲೆನ ಸಂಘದಕ್ಕಲು ನನ್ನಲ ದುಂಬು ಬರಡು ಅಕ್ಲೆನವೇ ಆಯ್ನ ಸಹಕಾರ ಸಂಘ ಮಲ್ಪಡೊಂದು ಪಂಡೆರ. ಆಗಸ್ಟ್ 14 ಸಾದಿ ಬದಿ ಬೇರೆದಕ್ಲೆಗ್ಲ ಒಂಜಿ ಎಡ್ಡೆ ವ್ಯವಸ್ಥೆ ಮಲ್ಪರೆ ಉಲ್ಲ ಅಂದು ತಿರಿಪಾಯರ. ಸಂಘದ ಗುರ್ಕಾರ್ಯರು ತನ್ನ ಗುರ್ಕಾರ್ಮೆದ 1 ವರ್ಷದ ಅಧಿಕಾರದ ಅವಧಿಡ್ ಸಕಾಯಕುರ್ನ ಮಾತೆರೆಗ್ಲ ಸೊಲ್ಮೆ ಸಂದಾಯರ. ದೊಡ್ಡ ಆರ್ಡರ್ ತಗೊಳ್ಬೇಕಾದ್ರೆ ಅವರಿಗೆ ತಕ್ಷಣ ಹಣದ ಅವಶ್ಯಕತೆ ಇರ್ತದೆ. ಹಾಗಾಗಿ ದೊಡ್ಡ ಮಟ್ಟದ ಸಣ್ಣ ಮಟ್ಟದಲ್ಲಿ ಕ್ಯಾಟ್ರಿಂಗ್ ಮಾಡುವಂತಹ ಈ ಒಂದು ಮಾಲಕರಿಗೆ ದೊಡ್ಡ ಆರ್ಡರ್ ಸಿಕ್ಕಿದ್ರೆ ಅವರಿಗೆ ತಕ್ಷಣ
ಹಣದ ಅವಶ್ಯಕತೆ ಇರತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಸಹಕಾರ ಸಂಘ ಇದು ಆರ್ಥಿಕವಾಗಿ ನೀವು ಸಹಕಾರವನ್ನು ಕೊಡುವುದರ ಮುಖಾಂತರ ನಿಮ್ಮ ಪ್ರತಿಯೊಬ್ಬರು ಕೂಡ ಇಲ್ಲಿ ದೊಡ್ಡ ವ್ಯಕ್ತಿಯಾಗಿ ಬೆಳಿಬೇಕೆಂಬಂತಹ ಒಂದು ವಿಶ್ವಾಸ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ. ಈ ದಿನದಿಂದ ಕ್ಯಾಟ್ರಿಂಗ್ ಯಾವುದು ಮಾಡ್ತಾರೆ ಸೇಮ್ ಸಿಸ್ಟಮ್ ಬಾಂಬೆ ಮತ್ತು ಬ್ಯಾಂಗ್ಳೂರಿನಾಗೆ 500 ಮಂದಿ ಒಂದು ಜನರ ಒಂದು ಆರ್ಡರ್ ಇದ್ದರೆ 500 ಜನರಿಗೆ ಒಂದು ಆಹಾರವನ್ನು ಪೂರೈಕೆ ಮಾಡುವಂಥದ್ದು. 500ರಿಂದ 1 ಜನ ಜಾಸ್ತಿ ಅದಕ್ಕೆ ಚಾರ್ಜ್ ನಾವು ಮಾಡಬೇಕಂತೇಳಿ ಎಲ್ಲರ ಒಪ್ಪಿಗೆ ನಾವು ಅದೊಂದು ನಿರ್ಣಯನ ಕೈಗೊಂಡಿದ್ದೇವೆ. ಇನ್ನು ಮುಂದೆ ಎಲ್ಲ ಒಂದು ಗ್ರಾಹಕರಲ್ಲಿ ಕೂಡ ನಾವು ವಿನಂತಿ ಮಾಡ್ತಾ ಇದ್ದೇವೆ, ದಯವಿಟ್ಟು ನಿಮ್ಮ ಒಂದು ಕಾರ್ಯಕ್ರಮಕ್ಕೆ ಎಷ್ಟು ಜನರ ಒಂದು ಅವಶ್ಯಕತೆ ಇದೆ ಅಷ್ಟು ಜನರ ಒಂದು ಆರ್ಡರನ್ನು ಕೊಟ್ಟರೆ ಬಹಳ ಉತ್ತಮ, ನಮಗೂ ಕೂಡ ಅನುಕೂಲ ನಿಮಗೂ ಕೂಡ ಅನುಕೂಲ. ಕುಂಪಲ ಶ್ರೀ ಬಾಲಕೃಷ್ಣ ಮಂದಿರದ 27ನೇ ವರ್ಷದ ಕುಂಪಲಾಷ್ಟಮಿಲೆ ಕೊಡು ತರಾವರಿ ಸಾಂಸ್ಕೃತಿಕ ಪಂಥ ಆಗಸ್ಟ್ 18 ಮಂದಿರಡು ದಿವಂದುಂಡು ಮಂದಿರದ ಗುರುಕಾರ್ಯರು ಸತೀಶ್ ಕುಂಪಲ ತಿರುಪಾದಿರು. ಉಳ್ಳಾಲದ ಕುಂಪಲ ಶ್ರೀ ಬಾಲಕೃಷ್ಣ ಮಂದಿರದ 27ನೇ ವರ್ಷದ ಕುಂಪಲ ಅಷ್ಟಮಿದಲೆ ಕೊಡು ಬೇತೆ ಬೇತೆ ಪಂತೊಲೆನ ಆಗಸ್ಟ್ 18 ಬಾಲಮಂದಿರಡು ಅಟ್ಟಣೆ ಮಲ್ದಾಂದ್ ಶ್ರೀ ಬಾಲಕೃಷ್ಣ ಮಂದಿರದ ಗುರುಕಾರ್ಯರು ಸತೀಶ್ ಕುಂಪಲ ತೆರಿಪಾದಿರ ತೊಕ್ಕೊಟ್ಟುಡ್ಲೆತ್ತಿನ ಸುದ್ದಿ ಕೊಟ್ಟುಡಾರು ಮಾಹಿತಿ ಕುರಿಯರ. ಆಗಸ್ಟ್ 18 ಬೇತೆ ಬೇತೆ ಸಾಂಸ್ಕೃತಿಕ ಪಂತೊಲೆನ ಉದಿಪನ 5ನೇ ಕ್ಲಾಸ್ ಹಿಡಿದು 7ನೇ ಕ್ಲಾಸ್ದ ಜೂಕ್ಲೆಗೆ ಶ್ರೀಕೃಷ್ಣನ ಚಿತ್ರ ಬುಡ್ಪಾವನ ಪಂಥ 10ನೇ ಕ್ಲಾಸ್ದ ಜೂಕ್ಲೆಗೆ ಮೊಸರು ಕುಡಿಕೆ ಉಚ್ಚಯದ ಚಿತ್ರ ಈ ಬಗೆಟ್ ಅರು ವಿವರ ಕುರಿಯರ. ಕುಂಪಲದ ನಾಡಪರ್ಬಾದ್ ಆಚರಣೆ ಮಲ್ಪನ ಕುಂಪಲಾಷ್ಟಮಿ ಉಚ್ಚಯ ಆಗಸ್ಟ್ 26 ಪುಲ್ಯಕಾಂಡೆ ದೇವೇರ್ನ ಕಾರ್ಯದೊಟ್ಟಿಗೆ ಉತ್ಸವ ಬಿಂಬದ ಪ್ರತಿಷ್ಠೆ ಕಾಂಡೆ 9 ಗಂಟೆಗೆ ಮಂಗಳ ಕಲಸದ ಮೆರವಣಿಗೆ ಶ್ರೀ ವೀರಾಂಜನೇಯ ವ್ಯಾಯಾಮ ಶಾಲೆಡ್ದು ಮಂದಿರ ಮುಟ ನಡಪರೈತದ 5 ಬೊಕ್ಕ ಬಿನ್ನಿರೆಡ್ದು ಉಚ್ಚಯದ ಉದಿಪನ 5 ಬೊಕ್ಕ ಶ್ರೀ ಬಾಲಕೃಷ್ಣ ಬಾಲಗೋಕುಲ ಶ್ರೀ ಬಾಲಕೃಷ್ಣ ಪುಂಜೋಲೆನ ಸಮಿತಿ ಬೊಕ್ಕ ಶ್ರೀ ಬಾಲಕೃಷ್ಣ ಮಂದಿರದ ಭಜಕರೆಡ್ದು ಭಜನೆ ಮಧ್ಯಾಹ್ನ ಮಹಾಪೂಜೆ ಪ್ರಸಾದ ಪಟ್ಟುನು ಅಂಚನೆ ರಾತ್ರಿ 8 ಗಂಟೆಗೆ ಶ್ರೀಕೃಷ್ಣ ದೇವರನ ಗೌಜಿದ ಶೋಭಾಯಾತ್ರೆ ಅಟ್ಟಣೆ ಮಲ್ದಾಂದ್ ತೆರಿಪಾಯಿರು. ನಮ್ಮ ಅಧಿಕೃತವಾಗಿ 27ನೇ ತಾರೀಕು ಸಾರ್ವಜನಿಕ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವವನ್ನು ನಮ್ಮ ಕುಂಪಲದಲ್ಲಿ ಆಚರಣೆ ಮಾಡ್ತೇವೆ. ಈಗಾಗಲೇ ಸಂಘ ಸಂಸ್ಥೆಗಳ ಮೀಟಿಂಗ್ ಮತ್ತೆ ಎಲ್ಲರ ಸಹಕಾರದ ಜೊತೆಗೆ ನಮ್ಮ ನಿಯಮಿತವಾಗಿ ವರ್ಷ ಪ್ರತಿ ಶ್ರೀ ವೀರಾಂಜನೇಯ ವ್ಯಾಯಾಮ ಶಾಲೆಯಿಂದ ಮೆರವಣಿಗೆಯನ್ನು ಬೆಳಿಗ್ಗೆ 8 ಗಂಟೆಗೆ ಪ್ರಾರಂಭಿಸುವ ಮುಖಾಂತರ ನಮ್ಮ ಅಧಿಕೃತವಾಗಿ 8, 8:30, 9 ಗಂಟೆಗೆ ನಮ್ಮ ಬಾಲಕೃಷ್ಣ ಮಂದಿರದಲ್ಲಿ 27ನೇ ಉತ್ಸವವನ್ನು ನಮ್ಮೆಲ್ಲರ ಮಹನೀಯರ ನಾವು ವಿಶೇಷವಾಗಿ ಕರೆದಿರುವಂಥ ಎಲ್ಲ ಮಹನೀಯರ ಸಮ್ಮುಖದಲ್ಲಿ ಅಧಿಕೃತವಾಗಿ ಉತ್ಸವ ಪ್ರಾರಂಭ ಆಗಲಿಕ್ಕಿದೆ. ಒಡಿಪು ಶ್ರೀಕೃಷ್ಣ ಮಠದ ಶ್ರೀಕೃಷ್ಣ ಮಾಸೋತ್ಸವಡು ನಿಚ್ಚಲ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸುತ್ತಿದೆ. ಬುಧವಾರ ಡಾಕ್ಟರ್ ವಿದ್ಯಾ ಕಿಮಿರಡ್ಕ ಮೇರ್ನ ಭರತನಾಟ್ಯ ಕಾರ್ಯಕ್ರಮ ಬೊಕ್ಕ ಮಧೂರು ನಾರಾಯಣ ಶರಳಾಯ ಬಿ ಗೋಪಾಲಾಚಾರ್ಯ ಆಮೇಕ್ಲೆಡ್ದು ಭಾಗವತ ಮನನ ದಾಸನ ಮನ ಕಾರ್ಯಕ್ರಮ ಮೂಡ್ದು ಬರ್ತದೆ. ಶ್ರೀ ಪುತ್ತಿಗೆ ಮಠ ಪರ್ಯಾಯ ಶ್ರೀಕೃಷ್ಣ ಮಠಟು ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯರ್ನ ದುಂಬಾಳ್ತಿರು ಶ್ರೀಕೃಷ್ಣ ಜನ್ಮಾಷ್ಟಮಿ ಬೊಕ್ಕ ಶ್ರೀಕೃಷ್ಣ ಲೀಲೋತ್ಸವ ವಿಟ್ಲಪಿಂಡಿ ಉಚ್ಚಯದ ಲೆಕ್ಕುಡು 1 ತಿಂಗುಲ್ದ ಶ್ರೀಕೃಷ್ಣ ಮಾಸೋತ್ಸವ ನಡತನುಂಡು. ಶ್ರೀಕೃಷ್ಣ ಮಾಸೋತ್ಸವ ಲೆಕ್ಕುಡು ಮಠದ ಅಂಗನಡು ಬೊಕ್ಕ ಮಧ್ವ ಮಂಟಪಡು ನಿಚ್ಚಲ ಸಾಂಸ್ಕೃತಿಕ ವೈಭವ ಮೂಡ್ದು ಬರನುಂಡು. ಬುಧವಾರ ಬಯ್ಯಗ ಮಧ್ವ ಮಂಟಪಡು ಡಾಕ್ಟರ್ ವಿದ್ಯಾ ಕಿಮರಡ್ಕ ಮೇರಿಡ್ದು ಭರತನಾಟ್ಯ ಮೂಡ್ದು ಬತ್ತಲು ರಾತ್ರಿ ಶ್ರೀಕೃಷ್ಣ ಮಠದ ಅಂಗನಡು ಮಧೂರು ನಾರಾಯಣ ಶರಳಾಯ ಬೊಕ್ಕ ಬಿ ಗೋಪಾಲಾಚಾರ್ಯ ಮುಕ್ಲಿಡ್ದು ಭಾಗವತ ಮನನ ದಾಸನ ಮನ ಕಾರ್ಯಕ್ರಮ ನಡತಲು. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ಸೊನ್ಮೇಲು.